ಹೊಸ ವರ್ಷಾಚರಣೆ ಕುರಿತು ಸರ್ಕಾರದ ನಿಲುವಿಗೆ ಶಾಸಕ ಯುಟಿ ಖಾದರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೋವಿಡ್ ಅನ್ನು ನಿಯಂತ್ರಿಸಬಹುದು, ಆದರೆ ಸರ್ಕಾರವನ್ನ ನಿಯಂತ್ರಿಸೋದಕ್ಕಾಗೋದಿಲ್ಲ. ಇವತ್ತು ಒಂದು ಆದೇಶ ಬಂದ್ರೆ ನಾಳೆ ಬೆಳಗ್ಗೆ ಬೇರೆ ಆದೇಶ ಬರುತ್ತೆ. ಗೊಂದಲ ಸೃಷ್ಟಿಸುವ ಆದೇಶ ಯಾಕೆ ನೀಡಬೇಕು ಅಂತ ಪ್ರಶ್ನಿಸಿದ ಅವರು, ಎರಡನೇ ಹಂತದ ಕೋವಿಡ್ ತಡೆಯಲು ಏನು ಮಾಡಿದ್ರಿ? ಕೊರೋನಾಗಿಂತ ಸರ್ಕಾರದಿಂದ ಸಮಸ್ಯೆ ಜಾಸ್ತಿ ಆಗಿದೆ. ಸೀರಿಯಸ್ನೆಸ್ ಇಲ್ಲದಿದ್ರೆ ಜನರು ಗಂಭೀರತೆ ವಹಿಸಲ್ಲ. ಹೊಸ ವರ್ಷದಂದು ಸಾರ್ವಜನಿಕ ಕಾರ್ಯಕ್ರಮ ಇಲ್ಲ. ಪಬ್ ಬಾರ್ ಮೇಲೆ ಸರ್ಕಾರಕ್ಕೆ ಯಾಕೆ ಪ್ರೀತಿ ಅಂತ ಶಾಸಕ ಯುಟಿ ಖಾದರ್ ಪ್ರಶ್ನಿಸಿದ್ದಾರೆ. ಯಾವ ಹಂತದಲ್ಲಿ ಯಾವ ತೀರ್ಮಾನ ಯಾವ ರೂಲ್ಸ್ ಕೊಡ್ತಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಸರ್ವ ಜನರು ಕೂಡ ಇವತ್ತು ಗೊಂದಲದಲ್ಲಿ. ಇವತ್ತೇನು ಬರ್ತದೆ ಆದೇಶ, ನಾಳೆ ಬೆಳಿಗ್ಗೆನ ಆದೇಶ ಬರ್ತದೆ. ಇವತ್ತೊಂದು ಆದೇಶ ಕಲಿಸ್ತಾರೆ, ಅದಕ್ಕೆ ಅನುಗುಣವಾಗಿ ಜನರು ತಮ್ಮ ಮೈಂಡನ್ನು ಸೆಟ್ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಬರುವಾಗ ಇನ್ನೊಂದು ಆದೇಶ, ಅದಕ್ಕೆ ಮೈಂಡ್ ಸೆಟ್ ಮಾಡಿರುವಾಗ ಇನ್ನೊಂದು ಕನ್ಫ್ಯೂಷನ್. ಇದೆಲ್ಲ ಯಾಕೆ? ಇವತ್ತು ಸೆಕೆಂಡ್ ಹಂತದ ಕೋವಿಡ್ ಬರ್ತದಂತೇಳಿ ಇಡೀ ವಿಶ್ವಕ್ಕೆ ಗೊತ್ತಿತ್ತು. ವಾಟ್ ಈಸ್ ದ ಪ್ರಿಪ್ರೇಷನ್ ಯು ಡನ್? ನೀವು ಟೆಕ್ನಿಕಲ್ ಕಮಿಟಿ ಹೇಳಿದ ರೀತಿ ನೀವು ಕೇಳಿದ್ದೀರಾ? ಎರಡನೇ ಹಂತದಲ್ಲಿ ಬರ್ತದೆ, ಜನವರಿ ವಿಪರೀತ ಆಗ್ತದೆ, ಸೆಕೆಂಡ್ ಲಾಕ್ಡೌನ್ ಚಾನ್ಸ್ ಇದೆ. ನಾನು ಕೂಡ ಎಲ್ಲ ಕಡೆ ಕೂಡ ಹೇಳಿದ್ದೆ. ನೀವು ಮಾಡಿದಂಥ ತಯಾರಿ ಏನು? ಒಂದೇ ಒಂದು ತಯಾರಿ ಇಲ್ಲ. ಈಗ ಬಂದಂಥ ಸಂದರ್ಭದಲ್ಲಿ ದಿವಸಕ್ಕೊಂದು ಈಗ ಸ್ಟೇಟ್ಮೆಂಟ್, ಮಂತ್ರಿಗಳೊಂದು ಸ್ಟೇಟ್ಮೆಂಟ್ ಕೊಡೋದು, ಮುಖ್ಯಮಂತ್ರಿ ಅದನ್ನು ರದ್ದುಪಡಿಸೋದು, ಇನ್ನೊಬ್ಬರು ಮಂತ್ರಿ ಅದು ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದು. ಇದು ಕೊರೋನಾಕ್ಕಿಂತ ನಿಮ್ಮ ಸಮಸ್ಯೆ ನಮಗೆ ಸಮಸ್ಯೆ ಆಗಿಬಿಟ್ಟಿದ್ದಲ್ಲ ಇಲ್ಲಿ.